ಪ್ರಯುಕ್ತ ಮೊಸರುಗುಡಿಕೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭೆಯಲ್ಲಿದ್ದ ನಮ್ಮ ಪಂಚಾಯತ್ನ ಉಪಾಧ್ಯಕ್ಷರಾದ ಉಮೇಶರೇ ಹಾಗೂ ಪಂಚಾಯತ್ ಸದಸ್ಯರಾದ ನಾಗಮ್ಮ ಅವರೇ ಹಾಗೂ ಆಶಾ ಅವರೇ, ಇನ್ನು ಶಾಲೆಯ SDMC ಉಪಾಧ್ಯಕ್ಷರಾದ ನಾಗೇಶ್ವರೇ, ಹಾಗೆ ಇನ್ನೂ ನಮ್ಮಿಂದ ಸನ್ಮಾನಿಸಲ್ಪಡುವಂಥ ಆನಂದಗೌಡರೇ ಹಾಗೂ ಉದ್ಘಾಟನೆ ಮಾಡಿದಂಥ ಶಿವಪ್ಪಗೌಡರೇ ಹಾಗೂ ನಮ್ಮ ಸರೋಜ ಟೀಚರ್ ಅವರೇ, 200 ಟೀಚರ್ ಸಿದ್ಧಲಿಂಗಮ್ಮ ಅವರಿಗೆ ಊರಿಗೆ ಹೋಗಿದ್ದಾರಂತೆ, ಅವ್ರನ್ನು ಕೂಡ ನೆನೆಸ್ತಾ, ಹಾಗೆ ಅಧ್ಯಕ್ಷರಾಗಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಬರಬೇಕಿತ್ತು ಹರಣಿಯವರು, ಅವರು ಬರಲಿಲ್ಲ, ಅವರನ್ನು ಸಹ ನೆನೆಸ್ತಾ, ಹಾಗೂ ಎಲ್ಲ ಸೇರಿದ ಪುಟಾಣಿ ಮಕ್ಕಳು ಹಾಗೂ ಅವರ ಪೋಷಕರು ಹಾಗೂ ವಿಕ್ರಮ್ ಯುವಕ ಮಂಡಲದ ಸದಸ್ಯರು, ಊರವರು, ಇವರನ್ನೆಲ್ಲ ಅವರ ಉಪಸ್ಥಿತಿಯನ್ನು ಮನ್ನಿಸ್ತಾ, ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಬೇಸರ ಆಗ್ತದೆ. ಯಾಕೆಂತೇಳಿದರೆ ನೀವು ಎದುರು ಬಿಸಿಲಲ್ಲಿ ಕೂತ್ಕೊಂಡಿದ್ರಿ, ನಾವು ಇಲ್ಲಿ ಸ್ವಲ್ಪ ನೆರಳಲ್ಲಿದ್ದೇವೆ. ಆದರೂ ಸ್ವಲ್ಪ ಈಗ ಮೋಡ ಬಂದಿದೆ, ಕೃಷ್ಣನ ದಯೆ ಇರ್ಬೋದು. ತುಂತುರು ಮಳೆ ಯಾವಾಗಲೂ ಬಂದು ನಿನ್ನೆ ಬಹಳ ಜೋರಾಗಿ ಮಳೆ ಇತ್ತು. ಆದರೆ ಇವತ್ತು ಯಾರು ಹೇಳಿದರು, ಈ ಮಳೆಯಲ್ಲಿ ಹೇಗೆ ಆಟ ಆಡ್ತೀರಿ ನೀವು ಅಂತ. ಅಂದರೆ ಆ ಮಕ್ಕಳ ಒಂದು ಬೇಡಿಕೆಗೆ ದೇವರು ಬೇಗ ಕೋರಿಕೆಯನ್ನು ಈಡೇರಿಸ್ತಾರಂತೆ. ಅದನ್ನು ನಾವು ಇಲ್ಲಿ ಸ್ವಲ್ಪವಾದರೂ ಕಾಣ್ಬೋದು. ಅಂದರೆ ನಮಗೆ ನಮ್ಮೊಟ್ಟಿಗೆ ಆ ಪ್ರಕೃತಿ ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡಿರ್ತದೆ. ಹಾಗೆ ನಾವು ಇಲ್ಲಿ ಸತತವಾಗಿ ಈ ಕೃಷ್ಣ ಅಷ್ಟಮಿಯ ಪ್ರಯುಕ್ತವಾಗಿ ಮೊಸರುಗುಡಿಕೆ ಉತ್ಸವವನ್ನು ನಾವು ಆಚರಿಸ್ತಿದ್ದೇವೆ. ನನಗೀಗ ವರ್ಷಲು ಈ ಸನ್ಮಾನಿಸುವಾಗ ನನಗೊಂದು ಹಲವು ನೆನಪುಗಳು, ಹಿಂದಿನ ನೆನಪುಗಳು ಬಂತು. ಯಾಕೆಂತೇಳಿದರೆ ಇದಕ್ಕಿಂತ ಒಮ್ಮೆ ಈ ಮೊಸರುಗುಡಿಕೆ ಉತ್ಸವ ನಿಂತಿತ್ತು. ಅದಕ್ಕೆ ಮೊದಲು ಈ ವಿಕ್ರಮ್ ಯುವಕ ಮಂಡಲ ಆರಂಭ ಆಗುವಾಗ ಆ ಒಂದು ಮೊಸರುಗುಡಿಕೆ ಉತ್ಸವವನ್ನು ಆಚರಿಸಿದ್ದೆವು. ಆಗ ಸ್ಥಾಪಕ ಅಧ್ಯಕ್ಷರಾಗಿ ನಾನಿದ್ದೆನು, ಹಾಗೆ ಓಲಾಡಿ ಸೀತಾರಾಮಗೌಡರಿದ್ದರು, ಹಾಗೆ ಬಾಬು ಅಳಿಕೆ ಅವರಿದ್ದರು, ಮತ್ತು ದ್ಯಾಪಗೌಡರು ಉತ್ತಮ ಬೆಂಬಲಿಗರಾದಿರಿದ್ದರು, ಹಾಗೆ ಎಲ್ಲ ಜೊತೆಗಾರರಾಗಿದ್ದರು. ಯಾಕೆಂತೇಳಿ ನೆನಪು ಮಾಡಿದ್ರಂದರೆ ಆ ಮೊಸರುಗುಡಿಕೆ ಆರಂಭ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳಿದರೆ, ಏನೋ ಒಂದು ಕೆಲವಷ್ಟು ಜನಗಳು ಇಲ್ಲಿ ಹತ್ತಿರದ ಸೇಂದಿ ಅಂಗಡಿಯಲ್ಲಿ ಕೂತ್ಕೊಂಡು ಎಲ್ಲೋ ಈ ಮೊಸರುಗುಡಿಕೆ ಉತ್ಸವವನ್ನು ಇಲ್ಲಿ ಪ್ರಸ್ತಾಪ ಮಾಡಿ, ನಾವು ಯಾಕೆ ಇಲ್ಲಿ ಮಾಡಬಾರ್ದು ಒಂದು ಮೊಸರುಗುಡಿಕೆ ಉತ್ಸವವನ್ನು ಅಂತ. ಆಗ ಅವರಲ್ಲಿ ಒಂದು ನಿರ್ಧಾರವನ್ನು ತಗೊಂಡು ಇಲ್ಲಿ ನಮ್ಮ ಯುವಕರೊಟ್ಟಿಗೆ ಸೇರಿಕೊಂಡು ಆಗ ಇಲ್ಲಿ ನಿರ್ಧಾರ ತಗೊಂಡು ಇಲ್ಲಿ ಮೊಸರುಗುಡಿಕೆ ಆಯಿತು. ಹಾಗೆ ಆ ನಿರ್ಧಾರ ತಗೊಂಡ ಜನಗಳಲ್ಲಿ ಕೆಲವು ಜನ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೂ ಇನ್ನೂ ಯುವಕ ಮಂಡಲದವರಿಗೆ ನಾನು ನೆನಪು ಮಾಡಿಸುವುದು ಏಕೆಂತೇಳಿದರೆ, ಅಚ್ಯುತಗೌಡರು ಮತ್ತು ರೆಂಜಾಳ ಶ್ರೀಧರ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾವು ಇಲ್ಲಿ ಒಮ್ಮೊಮ್ಮೆ ಗುರುತಿಸಿದರೆ ಉತ್ತಮ ಅಂತ ನಾನು ಹೇಳುವುದು. ಮತ್ತು ಕೈಂದಾಡಿ ಶೀನಪ್ಪಗೌಡರಿದ್ದರು, ಅವರು ನಾವು ಕಳ್ಕೊಂಡಿದ್ದೇವೆ. ಹಾಗೆ ಕೆಲವರನ್ನು ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ಮೊದಲು ನಾವು ಅವರನ್ನು ಗುರುತಿಸಿದರೆ ನಮ್ಮ ಯುವಕ ಮಂಡಲ ಅವರನ್ನು ಕೃತಜ್ಞತೆಯಿಂದ ನೆನೆಸಿ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತಮ ಮೆರುಗನ್ನು ತಂದು ಕೊಡ್ಬೋದು. ಹಾಗೆ ಇಲ್ಲಿ ಈಗ ಉದ್ಘಾಟನೆ ಮಾಡಿದಂಥ ನಮ್ಮ ಶಿವಪ್ಪಗೌಡರು ಅವರನ್ನು ನಾವು ನಿಜವಾಗಿ ಸನ್ಮಾನಿಸಿದ್ದು ಉತ್ತಮ ಕೆಲಸ. ಸಾಧಾರಣ 100ರ ಹತ್ತಿರ ಅವರು ಪ್ರಾಯವನ್ನೀಗ ಹೊಂದಿದ್ದಾರೆ, 95 ದಾಟಿತು ಅಂತ ಅವರೇ ಹೇಳಿದರು. ಅಂಥ ಪ್ರಾಯದವರನ್ನು ನಾವು ನೋಡುವುದಿನ್ನು ಬಹಳ ಕಡಿಮೆ. ಇನ್ನು ಬಳ್ಳಮ್ಮೆಯವರು ಇದ್ದಾರೆ, ಅವರನ್ನು ನಾವು ಸನ್ಮಾನಿಸಿದ್ದೇವೆ. ಹಾಗೆ ಅಷ್ಟು ಪ್ರಾಯದವರಲ್ಲಿ ಕಾಣಲಿಕ್ಕೆ ಸಿಗುವುದು ಕಡಿಮೆ. ಅಂಥವರು ಅವರನ್ನು ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದರೆ ಅವರಿಗೆ ಒಂದು ನೆಮ್ಮದಿ ಇರ್ತದೆ, ನಮಗೂ ಕೂಡ ನೆಮ್ಮದಿ ಇರ್ತದೆ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಈ ಯುವಕ ಮಂಡಲ ಮಾಡ್ತಾ ಇದೆ. ಅವರನ್ನು ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಅಂತ ಹೇಳಿದ್ರೆ ಕೂಡಲೇ ಅದು ಜಾತಿ ಧರ್ಮವನ್ನು ಮೀರಿ ಬೆಳೆದಂಥ ಒಂದು ದೇವರು ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅದು ಸಾರ್ವಜನಿಕ ಹಬ್ಬವಾದ ಕಾರಣ, ಕೃಷ್ಣ ಮತ್ತು ಗಣೇಶ ಸಾರ್ವಜನಿಕ ಹಬ್ಬಕ್ಕೆ ಸೇರಿದ ಕಾರಣ ಅದನ್ನು ಎಲ್ಲ ಧರ್ಮೀಯರು ಬಳಸಿಕೊಳ್ತಾರೆ. ಎಲ್ಲ ಧರ್ಮದವರು ಆ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾರೆ.
ಎಲ್ಲಿ ಕೂಡ ನೋಡಿ ಹೌದು ಕೃಷ್ಣಾಷ್ಟಮಿ ಇಲ್ಲರೆ ಗಣೇಶೋತ್ಸವ ಸಂಭ್ರಮದಲ್ಲಿ ಮುಸ್ಲಿಂ ಬಾಂಧವರು ಕೂಡ ಅಲ್ಲಿ ಬಂದು ಸೇರ್ತಾರೆ. ಅವರೊಂದು ಅತಿಥಿಗಳಾಗಿರ್ತಾರೆ. ಇದು ಯಾವುದನ್ನು ಸಹಕಾರ ಕೊಡ್ತಾರೆ. ಇಲ್ಲರೆ ಯಾವುದೋ ಒಂದು ಸಮಿತಿಗಳನ್ನು ಸೇರಿಕೊಂಡು ಅವರು ನಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಅದು ನಮ್ಮನ್ನು ಎಲ್ಲರನ್ನು ಜೋಡಿಸುವ ಹಬ್ಬ ಕೃಷ್ಣಾಷ್ಟಮಿ ಮತ್ತು ಗಣೇಶೋತ್ಸವ. ಅಂತ ಒಂದು ಹಬ್ಬವನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಮಾಡಿದರೂ ನಮಗೇನು ಕಡಿಮೆ ಆಗಲಿಕ್ಕಿಲ್ಲ. ಅದು ನಮ್ಮ ಊರಿಗೆ ಒಂದು ಒಳ್ಳೆ ಕೆಲಸವೇ ಆಗಬಹುದು. ಅಂತ ಒಂದು ಒಳ್ಳೆ ಕೆಲಸವನ್ನು ನಾವು ಇಲ್ಲಿ ಯುವಕ ಮಂಡಳಿಯಿಂದ ಮಾಡ್ತಾ ಇದ್ದೇವೆ. ಕೃಷ್ಣ ಅಂತ ಹೇಳಿದ್ರೆ ಆಗ ಪೂಜೆಯವರು ಹೇಳಿದರು, ನಮ್ಮ ಒಂದು ಮನಸ್ಸು, ನಿಜವಾಗಿ ನಮ್ಮ ಮನಸ್ಸು, ನಮ್ಮ ಒಂದು ವ್ಯಕ್ತಿತ್ವ ಆ ಕೃಷ್ಣ. ಅವನಲ್ಲಿ ಎಲ್ಲ ಗುಣಗಳಿದ್ದವು, ಆ ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳು ಎಲ್ಲವೂ ಇದ್ದವು. ಆದರೆ ಅದನ್ನು ಸಮತೋಲಿತವಾಗಿ ಕೊಂಡೋಗಿದ್ದಾವೆ. ಅದನ್ನು ಒಂದೇ ಇದಕ್ಕೆ ಬಿಟ್ಟಿರಲಿಲ್ಲ. ನಮ್ಮಲ್ಲಿ ಕೆಟ್ಟ ಗುಣ ಇದ್ದರೆ ಅವರು ಕೆಟ್ಟವರಾಗಿಯೇ ಇರ್ತಾರೆ, ಒಂದು ಕುಡುಕರಾಗಿಯೇ ಇಲ್ಲರಿ ಏನಾದರೂ ಕೆಟ್ಟ ಗುಣ ಇದ್ದರೆ ಅದನ್ನೇ ಹಿಡ್ಕೊಂಡು ಹೋಗಿರ್ತಾರೆ. ಆದರೆ ಒಳ್ಳೆ ಗುಣಗಳು ಅವರಿಗೆ ಬರುವುದಿಲ್ಲ. ಅದು ಬೆರಕೆಯಾಗಿ ಅದನ್ನು ಸಮತೋಲಿತವಾಗಿ ಕೊಂಡದಂಥ ವ್ಯಕ್ತಿ ಅದು ಕೃಷ್ಣ. ಅವರಿಂದ ರಚಿತವಾದಂಥ ಭಗವದ್ಗೀತೆ ಇದೆಲ್ಲ ನಮ್ಮ ಒಂದು ಪುರಾತನ ಓದುವಂಥ ಗ್ರಂಥಗಳು. ಅದರಲ್ಲಿ ನಮ್ಮ ಜೀವನದ ಮೌಲ್ಯಗಳು ಕಾಣಬಹುದು. ನಮಗೆ ಎಷ್ಟೋ ಜೀವನ ಮೌಲ್ಯ ಅಂದರೆ ಎಷ್ಟೋ ಘಟಿಸಿದ ಘಟನೆಗಳು ಅದರಲ್ಲಿ ಸಿಗ್ಬೋದು. ಇಲ್ಲ ನಮಗೆ ಬದುಕಲಿಕ್ಕೆ ದಾರಿ ಕೂಡ ಅದರಲ್ಲಿ ಇದೆ. ಹೇಗೆ ನಾವು ಜೀವನವನ್ನು ಎದುರಿಸಬಹುದು ಅಂತ ಒಂದು ಆ ಕಲ್ಪನೆಗಳು ಆ ವೇದಗಳಲ್ಲಿ ಕಾಣ್ತದೆ. ಅಂತ ಒಂದು ವೇದಗಳನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ ಭಗವಾನ್. ಹಾಗೆ ಇನ್ನೋರ್ವ ಇಲ್ಲಿ ಸನ್ಮಾನಿಸಲಿದ್ದಾರೆ ಆನಂದಗೌಡ ಬಳ್ಳಾಮೆ. ನಿರಂತರವಾಗಿ ಅಂಚೆ ವ್ಯವಸ್ಥೆಯನ್ನು ಮನೆ ಮನೆಗೆ ತಲುಪಿಸುತ್ತಿದ್ದಂಥ ವ್ಯಕ್ತಿ. ನನಗೊಮ್ಮೆ ಹೇಳಲು ಎಲ್ಲ ಒಳ್ಳೆಯ ವಿಚಾರಗಳನ್ನೇ ಮೊದಲು ಅಂಚೆ ಪಾಲಕರು ಕಳಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಏನಾದ್ರು ಪ್ರೇಮ ಪತ್ರಗಳ ಇಲ್ಲಾಂದರೆ ಉತ್ತಮ ಒಂದು ಮನೆಯಿಂದ ಬರುವಂಥ ಉತ್ತಮ ಸುದ್ದಿಗಳನ್ನು. ಆದರೆ ಈಗ ಹೆಚ್ಚಾಗಿ ಬರುವುದು ಬ್ಯಾಂಕ್ ನೋಟಿಸ್ಗಳು, ಇಲ್ಲರೆ ಏನಾದರೂ ದುರ್ಮರಣಗಳು, ಅದನ್ನು ಮಾತ್ರ ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಆ ವಿಭಾಗ ಹಾಗೆ ಅದಕ್ಕೆ ಒಗ್ಗಿ ಹೋಗಿದೆ. ಆದರೆ ಈಗ ವಾಟ್ಸಪ್ಗಳು, ಮೊಬೈಲ್ಗಳು ಅದೆಲ್ಲ ಬಂದ ಮೇಲೆ ಈ ಅಂಚೆ ವಿತರಕರು, ಪಾಲಕರು, ಅಂಚೆ ಕಚೇರಿಯ ವ್ಯವಸ್ಥೆ ಸ್ವಲ್ಪ ನಾವು ಕಡಿಮೆ ಮಾಡಿಕೊಂಡಿದ್ದೇವೆ. ಆದರೂ ಸರ್ಕಾರಕ್ಕೆ ಕೊನೆಯ ಕೊಂಡಿ ಇರುವುದು ಅಂಚೆ ಕಚೇರಿ. ಅದನ್ನು ಯಾವಾಗಲೂ ಉಳಿಸಿಕೊಳ್ತಾರೆ, ಅದನ್ನು ನಾವು ಸಹ ಬಳಸಿಕೊಳ್ಬೇಕು. ಹಾಗೆ ಇನ್ನೋರ್ವ ಅಧ್ಯಾಪಕಿಯರು ಸರೋಜ ಟೀಚರ್, ಉತ್ತಮ ಅಧ್ಯಾಪಕಿಗಳು. ಇಲ್ಲಿ ಶಾಲೆಯಲ್ಲಿ 2-3 ಉತ್ತಮ ಅಧ್ಯಾಪಕರಿದ್ದರು. ಆದರೆ ಈಗ ಒಮ್ಮೆಲೆ ಆಗ ಅವರಲ್ಲಿ ಹೇಳಿಕೆ ಮರ್ತದ್ದು, ಒಬ್ಬ ಟೀಚರನ್ನು ಬಿಟ್ಟು ನೀವೆಲ್ಲ ಹೋದ್ರಲ್ಲ ಈ ಶಾಲೆಯಿಂದ ಅಂತ. ಅಂದರೆ ಅವರಿಗೂ ಕೂಡ ಹೋಗದೆ ಗೊತ್ತಿಲ್ಲ. ಇಲ್ಲಿಯ ಮಕ್ಕಳ ಸಂಖ್ಯೆ ಕಡಿಮೆ ಆದ ಕಾರಣ ಬೇರೆ ಕಡೆಗೆ ಅವರನ್ನು ಹಾಕಿ ಬಿಡ್ತಾರೆ. ಅದಕ್ಕೆ ಕಾರಣ ಯಾರು? ನಮ್ಮ ಊರಿನವರು. ಆ ಊರಿನವರು ನಮ್ಮ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಬೆಳಗಿಸಿ ಆ ಒಂದು ಶಾಲೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ಈ ಶ್ರೀಕೃಷ್ಣನು ನಮ್ಮ ಬಾಳಿಗೆ ಉತ್ತಮ ಬೆಳಕನ್ನು ಕೊಡಲಿ. ಹಾಗೆ ಇನ್ನೂ ಬಿಸಿಲು ಬರಲಿಕ್ಕೆ ಮೊದಲು ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತ್ಯುತ್ತಮವಾಗಿ ಸಾಧನೆಗೈದಂತಹ ಗುರುವಿಗೆ ಗುರು ನಮನದ ರೀತಿಯಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯನ್ನ, ನಮ್ಮೆಲ್ಲರ ಹಾರೈಕೆಗಳನ್ನ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಸನ್ಮಾನದ ಮುಖಾಂತರ ಆ ಗುರು ಹೃದಯಕ್ಕೆ, ಗುರುಮನಕ್ಕೆ ಅರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೊಂಚೆ ವಿತರಕರು ಪ್ರತಿ ಮನೆಗಳ ಸಂದೇಶಗಳನ್ನ ಪತ್ರದ ಮುಖಾಂತರ ರವಾನಿಸಿ ಎಲ್ಲರ ಮನೆಯ ಸದಸ್ಯನಂತೆ ತಿಂಗಳಿಗೊಮ್ಮೆಯೋ, ವಾರಕ್ಕೊಮ್ಮೆಯೋ, ದಿನಕ್ಕೊಮ್ಮೆಯೋ ಎಲ್ಲರನ್ನ ಕಾಣ್ತಾ ಹಂಚೆಯನ್ನ ಸಲ್ಲಿಸ್ತಾ ಇದ್ವಿ ಸರ್. ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸಹೃದಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಗವದ್ ಭಕ್ತರೇ ಮತ್ತು ನನ್ನ ಪುಟಾಣಿಗಳೇ, ನಾನು ಇಲ್ಲಿ ಹೆಚ್ಚು ಮಾತಾಡುವುದಿಲ್ಲ, ಕಾರಣ ಮುಖಕ್ಕೆ ಬಿಸಿಲು ಹೊಡಿತಾ ಉಂಟು. ನಿಮ್ಮನ್ನು ನೋಡುವಾಗ ತುಂಬಾ ಬೇಸರ ಆಗ್ತದೆ. ಆದ್ರೂ ನೀವು ಇಷ್ಟು ಹೊತ್ತು ಕೂತಿದ್ದೀರಿ. ನಾನು ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ತೇನೆ. ನನ್ನನ್ನು ಇವತ್ತು ಇಲ್ಲಿಗೆ ಬರಮಾಡಿಕೊಂಡು ನನ್ನನ್ನ ಬಹಳ ಪ್ರೀತಿಯಿಂದ ಗೌರವಿಸಿದ್ದೀರಿ.
ಗೌರವಿಸಿದಂತಹ ವಿಕ್ರಮ್ ಯುವಕ ಮಂಡಲ ಹಾಗೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ನನ್ನೆಲ್ಲ ಪೋಷಕ ಬಂಧುಗಳು ಮತ್ತು ಶಿಕ್ಷಣ ತಜ್ಞರು ಹಾಗೆಯೇ ಊರಿನ ಗಣ್ಯರು ಎಲ್ಲ ಭಗವದ್ ಭಕ್ತರಿಗೆ ಕೂಡ ನಾನು ಚಿರಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ ಅಂತ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಪ್ರೀತಿಯನ್ನ ಕೊಡುಗೆಯನ್ನು ನಾನು ಮನಸಾರೆ ಸ್ವೀಕರಿಸಿದ್ದೇನೆ. ನಾವಿವತ್ತು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಕರ್ತವ್ಯವನ್ನ ಮಾಡ್ತೇವೆ ಅಷ್ಟೇ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಮ್ಮ ಯೋಚನೆಗಳು ಒಳ್ಳೆಯದಾಗಿದ್ರೆ ನಮ್ಮ ಮುಂದಿನ ಯೋಜನೆಗಳು ಬಹಳ ಒಳ್ಳೆಯದಾಗಿರ್ತದೆ ಅಂತ. ಕರ್ಮಸು ಕೌಶಲಃ ಯೋಗ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಾವು ಮಾಡುವಂತಹ ಕೆಲಸಗಳಲ್ಲಿ ಶ್ರದ್ಧೆಯನ್ನ ಇಡಬೇಕು. ಅಲ್ಲಿ ಬರುವಂತಹ ಸೋಲು ಗೆಲುವುಗಳಿಗೆಲ್ಲ ಆ ಪರಮಾತ್ಮ ಅದನ್ನ ಸರಿ ಮಾಡಿಕೊಂಡು ಹೋಗ್ತಾನೆ. ಆದ್ರೆ ನಾವು ಮಾಡುವಂತಹ ಕೆಲಸವನ್ನ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಅಂತ. ಅದೇ ರೀತಿ ಈ ವಿಕ್ರಮ್ ಯುವಕ ಮಂಡಲದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಯುವಕರು ಕೂಡ ಒಂದು ಎಲೆಮರೆಯ ಕಾಯಿಯಾಗಿದ್ದುಕೊಂಡು ಆ ಊರಿಗೆ ಒಳ್ಳೆಯದಾಗಬೇಕು, ಊರಿನನ್ನು ಗುರುತಿಸಬೇಕು, ನಾವು ಕೂಡ ಒಂದು ಸಮಾಜ ಸುಧಾರಕರಾಗಿ ಮುಂದೆ ಬರಬೇಕು ಅಂತ ಹೇಳುವ ಉತ್ತಮ ಯೋಜನೆಗಳನ್ನ ಇಟ್ಟುಕೊಂಡಿದ್ದೀರಿ. ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಅವರು ಎಲ್ಲಿಯೂ ವೇದಿಕೆಗಳನ್ನ ಹಂಚಿಕೊಳ್ಳುವುದಿಲ್ಲ, ಅವರು ಅವರ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನ ಮಾಡಿಕೊಂಡಿರ್ತಾರೆ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಕೂಡ ಬಯಸುವುದು. ಆಗ ಸರ್ ಹೇಳಿದ್ರು, ಶ್ರೀಕೃಷ್ಣನಿಗೆ ಜಾತಿ ಭೇದ ಇಲ್ಲ ಅಂತ. ಅದು ಖಂಡಿತ. ವಸುದೇವ ಕುಟುಂಬ, ಅವನು ಎಲ್ಲರನ್ನ ಸಮಚಿತ್ತದಿಂದ ಸಮಭಾವದಿಂದ ಕಂಡಂತಹ ವ್ಯಕ್ತಿ. ಎಲ್ಲರನ್ನ ಪುಟಾಣಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರನ್ನ ಪ್ರೀತಿ, ಆದರ, ಗೌರವ, ಸಮ್ಮಾನಗಳಿಂದ ಗೌರವಿಸಿದಂತಹ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಇವತ್ತು ನಮಗೆಲ್ಲ ಆದರ್ಶ ವ್ಯಕ್ತಿ. ಪೂಜ್ಯನೀಯ ಭಾವವುಳ್ಳ ಶ್ರೀಕೃಷ್ಣ ಪರಮಾತ್ಮ ಅವನು ಈ ಎಲ್ಲ ದೇಶದ ಅಥವಾ ಇಡೀ ಜಗತ್ತಿನ ಲೋಕ ಸಮಸ್ತ ಅಲ್ಲ, ಸಮಸ್ತ ಲೋಕ ಒಳ್ಳೆಯದಾಗಬೇಕು ಅಂತ ಬಯಸಿದ ಒಬ್ಬ ಏಕೈಕ ದೇವರು ಅಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ. ಅವನನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ. ಹಾಗಾಗಿ ನಾವಿವತ್ತು ಎಲ್ಲರಿಗೂ ಅವನ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳ್ತಾ ನಾನು ಒಂದು 2 ಲೈನು ಶ್ರೀಕೃಷ್ಣ ಪರಮಾತ್ಮನ 2 ಲೈನ್ ಹಾಡನ್ನ ಹಾಡ್ತೇನೆ. ಕೇವಲ 2 ಗಂಟೆ ಚಿಲ್ಲರೆಗೆ ಹುಟ್ಟುತ್ತಾನೆ ರೋಹಿಣಿ ನಕ್ಷತ್ರದಲ್ಲಿ. ಆಗ ತಾಯಿ ಸಂತೈಸ್ತಾಳೆ ಮಗುವನ್ನ ತೊಟ್ಟಿಲಲ್ಲಿ ಹಾಕಿ. ಆ 2 ಲೈನ್ಗಳನ್ನು ಮಾತ್ರ ಹೇಳ್ತೇನೆ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ ಜೋ ಒಂದಾಲದೆಲೆ ಮೇಲೆ ಮಲಗಿದ ಶಿಶುವೆ, ಶ್ರೀಲಲಿತಾಂಗೆಯರ ಚಿತ್ತದೊಲ್ಲಭನೆ, ನಿನ್ನನು ಪಾಡಿ ತೂಗುವೆನಯ್ಯ. ಜೋ 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 ಶ್ರೀ ಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ ಜೋ. ನನಗೆ ವಂದಿಸ್ತಾ ಧನ್ಯವಾದಗಳು. ಜಗದ್ಗುರು, ಜಗತ್ತಿಗೆ ಒಬ್ಬನೇ ಗುರುವಾದಂಥ ಶ್ರೀಕೃಷ್ಣ ಪರಮಾತ್ಮನನ್ನು ವಂದಿಸುತ್ತಾ ವಿಕ್ರಮ ಯುವಕ ಮಂಡಲ ರಿಜಿಸ್ಟರ್ ಶಾಂತಿಗೋಡು ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 27ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಈ ಊರಿನ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಶ್ರೀಮತಿ ಹರಿಣಿ ಇವರ ಉಪಸ್ಥಿತಿಯಲ್ಲಿ ನಮ್ಮ ನರಿಮಗಲ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಉಮೇಶ್ ಅವರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡಿರುವಂತಹ ಮಹನೀಯರೇ ಹಾಗೂ ಯೋಗ ಮಂಡಲದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕೃಷ್ಣ ವೇಷಧಾರಿಗಳಾಗಿರುವಂತಹ ಪುಟಾಣಿ ಮಕ್ಕಳೇ, ಪೋಷಕರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಈಗಾಗಲೇ ನಮ್ಮ ಟೀಚರ್ ಎಲ್ಲ ವಿವರಿಸಿದ್ರು. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ನಮಗೆ ಒಬ್ಬ ಆದರ್ಶ ವ್ಯಕ್ತಿ.
ಮಾಡಬೇಕು, ಏನು ಮಾಡಬಾರದು ಅನ್ನುವಂಥ ಆದರ್ಶ ತತ್ವಗಳನ್ನು ಈ ಜಗತ್ತಿಗೆ ಸಾರಿದವರೇ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಆದರ್ಶ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಹಾಗೆ ಧರ್ಮ ಮಾರ್ಗದಲ್ಲಿ ನಡೆಯೋಣ. ಹಾಗೆ ಇಲ್ಲಿ ರಾಧೆಕೃಷ್ಣೆಯ ವೇಷವನ್ನು ಮಕ್ಕಳಿಗೆ ಹಾಕಿ ಕಾರ್ಯಕ್ರಮವನ್ನು ಇನ್ನಷ್ಟು ಮೆರುಗುಗೊಳಿಸಿದಂಥ ಎಲ್ಲ ಪೋಷಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಯಾಕೆಂದರೆ ನಾನು ಕೂಡ ಇವತ್ತು ಬೆಳಿಗ್ಗೆ ನನ್ನ 2 ಮಕ್ಕಳನ್ನು ವೇಷ ಹಾಕಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತೇಳಿ ನನಗೂ ಗೊತ್ತು. ಹಾಗೆ ಪಾಪ ಈಗ ಅವೆಷ್ಟು ವೇಷ ಧರಿಸಿ ಈಗ ಈ ಬಿಸಿಲಲ್ಲಿ ಮಕ್ಕಳ ಜೊತೆ ಅವರು ಕೂತಿದ್ದಾರೆ. ತಾಯಂದಿರೆ ತಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ನನಗೂ ಒಂದು ಅತಿಥಿ ಸ್ಥಾನವನ್ನು ಕೊಟ್ಟಿರುವಂಥ ವಿಕ್ರಮ ಯುವಕ ಮಂಡಲ ಶಾಂತಿಗೌಡಿನ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಂದಿಸುತ್ತಾ, ತಾವು ಇನ್ನಷ್ಟು ಈ ಸಮಾಜದಲ್ಲಿ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಹಾಗೆ ಶ್ರೀಕೃಷ್ಣನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತ ಆಶಿಸುತ್ತಾ, ಇನ್ನು ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ ಅಂತ ಹೇಳುತ್ತಾ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ. 22 ವರ್ಷದ ಮೊಸರು ಕುಡಿಕೆ ಉತ್ಸವ, ಇದರ ಅಧ್ಯಕ್ಷತೆಯನ್ನು ನರಿಮುಗರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಅರಿಣಿ ಅವರು ವಹಿಸಬೇಕಿತ್ತು. ಕಾರಣಾಂತರದಿಂದ ಆ ಒಂದು ಸುಯೋಗ ಉಪಾಧ್ಯಕ್ಷನಾದ ನನ್ನ ಪಾಲಿಗೆ ಬಂದಿದೆ. ಎಲ್ಲ ದೇವರುಗಳನ್ನು ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಶಿವಪ್ಪಗೌಡ ಕರ್ಬಡ್ಕ, ಶ್ರೀಮತಿ ನಾಗಮ್ಮ ಬಾಲಕೃಷ್ಣ ತೋಟ, ಶ್ರೀಮತಿ ಆಶಾ ಸಚೀಂದ್ರ ಬಲ್ಲೆಪ್ಪು, ಶ್ರೀಮತಿ ಸವಿತಾ ಕುಮಾರಿ, ಶ್ರೀ ನಾರಾಯಣಗೌಡ ಪಾದೆ, ನಾಗೇಶ್ ಸಾರಗೆರೆ ಹಾಗೂ ಸನ್ಮಾನಗೊಳ್ಳಲಿರುವ ಸರೋಜ ಅಧ್ಯಾಪಕರು ಮುಖಶಾಲೆ, ಆನಂದಗೌಡ ಕೊಲ್ಲಮೆ ನಿವೃತ್ತ ಅಂಚೆ ವಿತರಕರು ಎಲ್ಲರನ್ನ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಾತೆಯಂದಿರಿ, ಪುಟಾಣಿ ಕೃಷ್ಣಂದಿರಿ, ಈಗ ಶ್ರೀಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ ತುಂಬ ವಿಷಯ ಉಂಟು. ಅದೀಗ ಹೇಳಿದರೆ ಯಾರು ಅದನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಬಿಸಿಲು ಉಂಟು, ಒಮ್ಮೆ ಮೋಡ ಬರ್ತಾ ಉಂಟು. ಹಾಗೆ ಸ್ವಲ್ಪ ಒಂದೆರಡು ಮಾತನ್ನು ಹೇಳಿ ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅಂದರೆ ಜಗತ್ತಿಗೆ ಗುರು, ಜಗದ್ಗುರು. ಎಲ್ಲರನ್ನ ಈ ಒಂದು ಯಾವುದೇ ಒಂದು ಹುಲ್ಲುಗಡ್ಡಿ ಕೂಡ ಅಲುಗಾಡಬೇಕಾದ್ರೆ ಪರಮಾತ್ಮನ ಕೃಪೆ ಬೇಕು. ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇದ್ರೆ ಮಾತ್ರ. ಈಗ ಅಧ್ಯಕ್ಷರು ಬರಲಿಲ್ಲ, ಹಾಗೆ ನಾನು ಈಗ ಉಪಾಧ್ಯಕ್ಷನಾಗಿ ಬಂದು ನಾನಿಲ್ಲಿ ಭಾಷಣವನ್ನು ಮಾಡ್ತಿದ್ದೇನೆ. ಅದು ಕೂಡ ದೈವದ ಶ್ರೀಕೃಷ್ಣನ ಕೃಪೆ ಅಂತೇಳಿ ಹೇಳ್ಬಹುದು. ಶ್ರೀಕೃಷ್ಣನ ಬಾಲ್ಯದಲ್ಲಿ ತುಂಟತನ, ಯೌವನದಲ್ಲಿ ಪ್ರೇಮ ಪ್ರಸಂಗ, ರಾಧಾಕೃಷ್ಣರೊಟ್ಟಿಗೆ ಎಲ್ಲ ಮಾಡಿ, ರಾಜಕೀಯದಲ್ಲಿ ಅವರಷ್ಟು ನಿಪುಣ ಯಾರು ಇಲ್ಲ. ಕೌರವರು 101 ಜನ ಇದ್ರು, ಪಾಂಡವರೊಟ್ಟಿಗೆ ಖಾಲಿ 5 ಜನ ಇದ್ದು ಅವರ ಸಾರಥ್ಯವನ್ನು ವಹಿಸಿ ಅವರಿಗೆ ಗೆಲುವನ್ನು ತಂದುಕೊಟ್ಟ ಚಾಣಾಕ್ಷ ಶ್ರೀಕೃಷ್ಣ ಪರಮಾತ್ಮ. ಅದೇ ಗೆಳೆತನ ಬಂದರೆ ಗೆಳೆತನಕ್ಕೆ ಶ್ರೀಕೃಷ್ಣ ಪರಮಾತ್ಮನಿಗೆ ರಾಜ ವೈಭೋಗವಿದ್ದರೂ ಅವನ ಗೆಳೆಯ ಕುಚೇಲ ಕೊಟ್ಟ ಅವಲಕ್ಕಿ ಅವನಿಗೆ ಶ್ರೇಷ್ಠ ಅಂತೇಳಿ ಹೇಳಿ ಒಂದು ಗೆಳೆತನಕ್ಕೂ ಕೂಡ ಒಂದು ನಿರ್ದೇಶನವನ್ನು ನಮ್ಮೆಲ್ಲರಿಗೆ ನೀಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರೂ ಸುಭಿಕ್ಷವಾಗಬೇಕಾದ್ರೆ ಅವತ್ತು ಈ ಸಮಾಜದಲ್ಲಿ ಅಧರ್ಮ ಯಾವಾಗ ಇದಾಗ್ತದ ಆಗ ನಾನು ಪದೇ ಪದೇ ಬರುತ್ತೇನೆ, ಸಂಭವಾಮಿ ಯುಗೆ ಯುಗೆ ಬರುತ್ತೇನೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಸಮಾಜದಲ್ಲಿ ಸುಭಿಕ್ಷೆ ನೆಲೆಬೇಕಾದ್ರೂ ದೇವರ ಅನುಗ್ರಹ ಮುಖ್ಯ. ಅದೇ ಶ್ರೀಕೃಷ್ಣನ ಅನುಗ್ರಹ ನಮ್ಮ ಗ್ರಾಮದ ಮೇಲೆ ಇರಲಿ, ನಮ್ಮ ತಾಲೂಕಿನ ಮೇಲೆ ಇರಲಿ, ಜಿಲ್ಲೆಯ ಮೇಲೆ ಇರಲಿ, ರಾಜ್ಯದ ಮೇಲೆ ಇರಲಿ, ಭಾರತ ದೇಶದ ಮೇಲೆ ಇದ್ದು ಭಾರತವನ್ನು ಒಂದು ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಮಾಡುವ ಒಂದು ಸಂಕಲ್ಪವನ್ನು ಶ್ರೀಕೃಷ್ಣನ ಆಶೀರ್ವಾದದೊಂದಿಗೆ ನಾವೆಲ್ಲ ಬೇಡುತ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಉಪಸ್ಥಿತರಿದ್ದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ವಿಕ್ರಮ್ ಯುವಕ ಮಂಡಲ ಶಾಂತಿಗೌಡ, ಇದರ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರು, ಸದಸ್ಯರು, ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಊರಿನ ಶಾಂತಿಗೌಡಿನ ಎಲ್ಲರಿಗೂ, ಈ ನಮ್ಮ ನರಿಮುಗರು ಪಂಚಾಯತ್ನಲ್ಲಿ ವೀರಮಂಗಿಲ, ಮುಕ್ವೆ, ಆನಡ್ಕ ಮತ್ತು ಶಾಂತಿಗೌಡು ಶಾಲೆಗಳು ಇರುತ್ತೆ. ಈ ಸರಕಾರಿ ಶಾಲೆಗಳು ಯಾವುದೇ ರೀತಿಯಲ್ಲಿ
ಖಾಸಗಿ ಶಾಲೆಗಳಿಗಿಂತ ಒಂದು ಉತ್ತಮವಾಗಿ ಬೆಳಿಬೇಕಾದ್ರೆ ಶಿಕ್ಷಕರ ಒಂದು ಅಗತ್ಯವಿದೆ. ಅದೇ ನಮ್ಮ ಪಕ್ಕದ ಆನಂದಕರ ಟೀಚರ್ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸಿಕ್ಕಿದೆ. ಅವರಿಗೆ ನಾಳೆ ಒಂದು ಗೌರವಾರ್ಪಣೆ ಕೂಡ ಇದೆ. ಹಾಗೆ ನಮ್ಮ ಇಲ್ಲಿ ಸನ್ಮಾನಗೊಳ್ಳಲಿರುವ ಸರೋಜಾ ಮೇಡಮ್ ನಮಗೆ ಸಿಗ್ತಾರೆ. ಅವರು ಕೂಡ ಒಂದು ಉತ್ತಮ ಶಿಕ್ಷಕರಾಗಿ ಅವರಿಗೆ ಮುಂದಿನ ವರ್ಷ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಲಿ ಅಂತೇಳಿ ಆಶಿಸುತ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.